ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾನು ಯಾರು ಅಂತ ಗೊತ್ತಲ್ಲ, ನಿಮ್ಮ ಪ್ರೀತಿಯ ದಿವ್ಯಾ. ಎಸ್, ನಮ್ಮ ಕೋಸ್ಟಲ್ ಹಬ್ ಕಾರ್ಯಕ್ರಮ ಅನ್ನೋದು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾದಂಥ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಬೇರೆ ಬೇರೆ ರೀತಿಯಾದಂಥ ಒಂದು ಪ್ರಾಡಕ್ಟ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಅಲ್ಲಿನ ವಿಶೇಷತೆ, ಅಲ್ಲಿರುವಂತಹ ಸ್ಟೈಲು, ಅಲ್ಲಿರುವಂತಹ ವಿಭಿನ್ನತೆ ಎಲ್ಲದರ ಕುರಿತು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇವತ್ತು ನನಗಿಷ್ಟ ಇರೋ ಪ್ಲೇಸ್ಗೆ ನಾನಂತೂ ಬಂದಿದ್ದೀನಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಪ್ಲೇಸಲ್ಲಿ ನಾನಿದ್ದೀನಿ. ಇವತ್ತು ಯಾವ ಪ್ಲೇಸಲ್ಲಿ ಇದ್ದೀನಿ, ಇವತ್ತು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಇಂಟ್ರೆಸ್ಟಿಂಗ್ ನಿಮಗೂ ಇದೆಯಾ ಅಲ್ವಾ? ಎಸ್, ಇಂಟ್ರೆಸ್ಟಿಂಗ್ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಪ್ಲೇಸಿಗೆ ನಾನು ಬಂದಿರುವಂಥದ್ದು. ಹಾಗಾದರೆ ಬನ್ನಿ, ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಪ್ಲೇಸ್ಗೆ ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲಿರುವಂತಹ ವಿಶೇಷತೆ, ವಿಭಿನ್ನತೆ ಎಲ್ಲದರ ಕುರಿತಾಗಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಎಸ್ ವೀಕ್ಷಕರೇ, ನಾನು ನಿಮ್ಮನ್ನು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ನೀವು ನೋಡ್ತಾ ಇದ್ರೆ ನನ್ನ ಸುತ್ತಮುತ್ತಲ ಆಗಿರುವಂತಹ ಕ್ಯೂಟ್ ಆಗಿರುವಂತಹ ಫ್ರಾಕ್ಸ್ಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ಬೋದಲ್ಲ. ಎಸ್, ನಾನಿರುವಂಥದ್ದು ಎಲ್ಲಿ ಅಂತ ಹೇಳಿದರೆ ವಾರ್ಡ್ರೂಮ್ ಅನ್ನುವಂತಹ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಶೋರೂಮಲ್ಲಿ ನಾನಿದ್ದೀನಿ. ಈ ಒಂದು ಶಾಪಿನ ಒಂದು ಸ್ಪೆಷಾಲಿಟಿ ಜೊತೆಗೆ ಇಲ್ಲಿರುವಂತಹ ಒಂದು ಡ್ರೆಸ್ಗಳ ಬಗ್ಗೆ ಕುರಿತು ಕೂಡ ನಾನು ನಿಮಗೆ ಹೇಳೋಕ್ಕೆ ಬಂದಿರುವಂಥದ್ದು. ಫಸ್ಟ್ ನಾನಿರುವಂತಹ ಒಂದು ಸೆಕ್ಷನ್ ಯಾವುದು ಅಂತ ಹೇಳಿದ್ರೆ ಟೈನಿ ವಾರ್ಡ್ರೂಮ್ ಅಂತ ಹೇಳಿದ್ರೆ 0 to 14 ಇಯರ್ ಇರುವಂತಹ ಒಂದು ಮಕ್ಕಳಿಗೆ ಎಲ್ಲ ರೀತಿಯಾದಂತಹ ಡ್ರೆಸ್ಗಳು ಸಿಗುವಂಥ ಒಂದು ಪ್ಲೇಸಲ್ಲಿ ನಾನಿದ್ದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು 1 ಇಯರ್ ಇರ್ಬೋದು, 2 ಇಯರ್ ಇರ್ಬೋದು, ಬೇಬಿ ಗರ್ಲ್ ಇರ್ಬೋದು ಆ್ಯಂಡ್ ಬಾಯ್ ಬೇಬೀಸ್ ಇರ್ಬೋದು, ಎಲ್ರಿಗೂ ಕೂಡ ಸಿಗುವಂತಹ ಒಂದು ಬಟ್ಟೆ ಒಂದು ಶಾಪಲ್ಲಿ ನಾನಿದ್ದೀನಿ. ಹಾಗಾದರೆ ಬನ್ನಿ, ಇವು ಪುಟಾಣಿ ಕ್ಯೂಟ್ ಆಗಿರುವಂತಹ ಮಕ್ಕಳ ಡ್ರೆಸ್ಗಳು ಹೇಗಿದೆ, ಟ್ರೆಂಡಿ ಡ್ರೆಸ್ಸಸ್ ಹೇಗಿದೆ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ಗರ್ಲ್ ಬೇಬಿಗಳನ್ನ ತೊಗೊಂಡ್ರೆ ಅವ್ರಿಗೆ ಬೇರೆ ಬೇರೆ ರೀತಿಯಾದಂತಹ ಡ್ರೆಸ್ಸಸ್ಗಳು ಬಂದಿದೆ. ಬಾಯ್ ಬೇಬೀಸ್ಗೆ ಏನು ಕಡಿಮೆ ಇಲ್ಲ, ಅವರನ್ನು ಕೂಡ ನಾವು ನೋಡ್ಕೊಂಡು ಬರೋಣ. ಎಲ್ಲದನ್ನು ಕೂಡ ನಾವು ನೋಡ್ಕೊಂಡು ಬರೋಣ. ಡ್ರೆಸ್ಸಸ್ ಹೇಗಿದೆ, ಅವ್ರಿಗೆ ಬೇಕಾಗಿರುವಂತಹ ಕ್ಯೂಟ್ ಮುದ್ದು ಮುಖಗಳಿಗೆ ಬೇಕಾಗಿರುವಂತಹ ಡ್ರೆಸ್ಸಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಡ್ರೆಸ್ ತುಂಬ ಚೆಂದ ಇದೆಯಲ್ಲ. ಸೊ ಇದು ಎಷ್ಟು ಇಯರ್ದು ಡ್ರೆಸ್, ಎಷ್ಟು ಮಗುದು? 9 to 12 months. ಓಕೆ, ಅಂದರೆ 1 ಇಯರ್ ಒಳಗಡೆ ಇರುವಂತಹ ಒಂದು ಬೇಬಿಗೆ ಹಾಕುವಂಥ ಡ್ರೆಸ್. ಎಸ್, ಓಕೆ. ಇದೆಲ್ಲ ಕೂಡ 1 to 9 ಇಯರ್ಸ್ ಬೇಬಿಗೆನಾ? 0 to 1 ಇಯರ್. ಓಕೆ, ಇದೆಲ್ಲ ಕೂಡ 0 to 1 ಇಯರ್ಗಿರುವಂತಹ ಒಂದು ಬೇಬೀಸ್ಗೆ ಹಾಕುವಂತಹ ಡ್ರೆಸ್ಸಸ್ಗಳು. ಎಸ್, ಇದು ಕೂಡ 1 to 9 ಇಯರ್ ಪಾರ್ಟಿ ವೇರ್ ಡ್ರೆಸ್ಸಸ್. ವಾವ್, ನೈಸ್. ನೋ ಪಾರ್ಟಿ ವೇರ್ ಡ್ರೆಸ್ಸಸ್ ಫ್ಲವರ್ ಆಗಿ ಬ್ಲ್ಯಾಕ್ ಕಲರಲ್ಲಿ ಇದೆ. ಚೆಂದ ಆಗಲ್ಲ, ಸೂಪರ್ ಆಗಿದೆ. ಎಸ್, ಇದೆಲ್ಲ ಕೂಡ ಏನು 1 to 3 to 6 months ಬೇಬಿದು. ಓಕೆ, ಡೈಲಿ ವೇರ್ ಡ್ರೆಸ್ಸಸ್. ಓಕೆ, ಇವಾಗ ನೀವು ಪಾರ್ಟಿ ವೇರ್ದು ತೋರಿಸಿದ್ರಿ, ಮತ್ತು ಡೈಲಿ ವೇರ್ ಹಾಕುವಂಥ ಡ್ರೆಸ್ಸಸ್ಗಳನ್ನ ತೋರಿಸಿದ್ರಿ. ಇವನ್ ಎಕ್ಸಾಂಪಲ್ ನಾನು ಕೇಳೋದು ಅಂತ ಹೇಳಿದ್ರೆ, ಇವಾಗ ಮಕ್ಳಿಗೆ ತುಂಬ ಕಿರಿಕಿರಿ ಆದಾಗ ಅಳ್ತಾರೆ ಅವರು. ಸೊ ಎಲ್ಲಾದರೂ ಜರ್ನಿ ಮಾಡಬೇಕಾದ್ರೆ ಯಾವ ರೀತಿಯಾದಂತಹ ಡ್ರೆಸ್ಸಸ್ ಇದೆ ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಇರುವಂತಹ ಡ್ರೆಸ್ಸಸ್. ಓಕೆ, ಓಕೆ, ಅಂದರೆ ಕಂಫರ್ಟೇಬಲ್ ಮೆಟೀರಿಯಲು ಸಾಫ್ಟ್ ಇರುತ್ತೆ ಆ್ಯಂಡ್ ಕಂಫರ್ಟೇಬಲ್. ಓಕೆ ಅಂತ ಹೇಳಿದ್ರೆ ತುಂಬ ಕಂಫರ್ಟೇಬಲ್ ಆಗಿರುವಂತಹ ಒಂದು ಡ್ರೆಸ್ಸಸ್. ಏನು ಹೆವಿಯಾಗಿ ಏನೂ ಇರೋದಿಲ್ಲ, ಲೈಟ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಓಕೆ,
ಇದು 2 months or 3 months ಬೇಬೀಸ್ಗೆ ಹಾಕುವಂಥ ಡ್ರೆಸ್ಸಸ್. ಎಸ್ ನೆಕ್ಸ್ಟ್ ಇವಾಗ ಪಾರ್ಟಿ ವೇರ್ ಸೆಕ್ಷನ್ಸಲ್ಲಿ ತೋರಿಸಿದ್ರಿ. ಆ್ಯಂಡ್ ಅದೇ ಥರ ಬೇರೆ ರೀತಿ ಯಾವುದಾದ್ರು ನ್ಯೂ ಟ್ರೆಂಡಿ ಡ್ರೆಸ್ಸಸ್ ಹೇಗಿದೆ? ಕ್ಯಾಶುವಲ್ ಡ್ರೆಸ್ಸಸ್. ಓಕೆ, ಆ ಥರ ಎಲ್ಲ ಇರುವಂತಹ ಡ್ರೆಸ್ಸಸ್. ಓಕೆ, ಇವಾಗ ಇವನ್ ಟ್ರೆಂಡಿ ಆದಂತಹ ಡ್ರೆಸ್ಸಸ್ಗಳು ಬರ್ತಾ ಇದೆ. ಫ್ರಾಕ್ಸಲ್ಲಾಗಿರ್ಬೋದು ಅಥವಾ ಬೇರೆ ಜಂಪ್ ಶೂಟ್ಸ್ ಇವಾಗ ಹೆಚ್ಚಾಗಿ ಹಾಕ್ತಾರೆ ಮಕ್ಕಳಿಗೆ. ಸೊ ಆ ರೀತಿ ಬೇರೆ ಬೇರೆ ಡಿಫ್ರೆಂಟ್ಸ್ ಟೈಪಲ್ಲಿರುವಂತಹ ಡ್ರೆಸ್ಸಸ್ ಹೇಗಿದೆ, ಎಲ್ಲೆಲ್ಲಿದೆ? ಎಸ್, ಇದು ಜಂಪ್ ಶೂಟ್ಸ್ ಅಂದರೆ ಏನು ತುಂಬ ಕಿರಿಕಿರಿ ಏನೂ ಇರಲ್ಲ, ಕ್ಯಾಶುವಲ್ ಆಗಿ ಹಾಕುವಂಥ ಒಂದು ಡ್ರೆಸ್ಸಸ್. ಇದು ಗರ್ಲ್ ಬೇಬಿಗೆ ಹಾಕುವಂಥ ಡ್ರೆಸ್ಸಸ್, ಈವನ್ ಬಾಯ್ ಬೇಬಿಗೆ ಕೂಡ ಹಾಕುವಂತಹ ಡ್ರೆಸ್ಸಸ್ ಇದೆ. ಓಕೆ, ಎಸ್, ಬೇಬಿ ಗರ್ಲ್ಗೆ ಬೇಕಾಗಿರುವಂಥ ಡ್ರೆಸ್ಸಸ್ ನೋಡಿದ್ರಲ್ವಾ? ಕ್ಯಾಶುವಲ್ ಡ್ರೆಸ್ಸಸ್ ಆಗಿರ್ಬೋದು ಅಥವಾ ಡೈಲಿ ವೇರ್ ಡ್ರೆಸ್ಸಸ್ ಆಗಿರ್ಬೋದು, ಟ್ರೆಂಡಿ ಡ್ರೆಸ್ಸಸ್ ಆಗಿರ್ಬೋದು. ಏನು ನಾವು ನೋಡಿದಿವಾಗ ಜಸ್ಟ್ ಒಂದು 1 year ಒಳಗಡೆ ಇರುವಂತಹ ಒಂದು ಬೇಬಿಗೆ ಬೇಕಾಗಿರುವಂಥ ಡ್ರೆಸ್ಸಸ್ಸನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ಬಾಯ್ ಬೇಬಿಗೆ ಯಾವ ಥರ ಡ್ರೆಸ್ಸಸ್ ಇದೆ? ಕ್ಯೂರಿಯಾಸಿಟಿ ಇದೆ ಅಲ್ಲ? ಹೇಳ್ತೀನಿ ಆಫ್ಟರ್ ಶಾರ್ಟ್ ಬ್ರೇಕ್. ಎಸ್, ಬ್ರೇಕ್ನ ಬಳಿಕ ಮತ್ತೆ ಕೋಸ್ಟಲ್ ಹಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾವು ಈ ಒಂದು ಟೈನಿ ವಾರ್ಡ್ರೋಬಲ್ಲಿ 0 to 1 year ಇರುವಂಥ ಒಂದು ಮಕ್ಕಳಿಗೆ ಬೇಕಾಗಿರುವಂತಹ ಡ್ರೆಸ್ಸಸ್ಗಳ ಬಗ್ಗೆ ನಾವು ನೋಡ್ಕೊಂಡು ಬಂದ್ವಿ. ಅವರಿಗೆ ಕಿರಿಕಿರಿ ಆದಾಗ ಯಾವ ಥರ ಡ್ರೆಸ್ಸಸ್ ಹಾಕಬೇಕು, ಪಾರ್ಟಿ ವೇರ್ಗೆ ಯಾವ ಥರದ ಡ್ರೆಸ್ಸಸ್ ಇದೆ ಎಲ್ಲದನ್ನು ಕೂಡ ನೋಡ್ಕೊಂಡು ಬಂದ್ವಿ. ಕೇವಲ 0 to 1 yearವರೆಗೆ ಇರುವಂತಹ ಮಕ್ಕಳಿಗೆ ಮಾತ್ರ ಇಲ್ಲಿ ಡ್ರೆಸ್ಸಸ್ ಇಲ್ಲ, ಇನ್ನೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಡ್ರೆಸ್ಸಸ್ ಇದೆ ಅಂತ ಹೇಳಿದ್ರೆ ಅಪ್ ಟು 14 yearsವರೆಗೆ ಇರುವಂತಹ ಒಂದು ಡ್ರೆಸ್ಸಸ್ಗಳು ಕೂಡ ಇಲ್ಲಿದೆ. ಹಾಗಾದರೆ ಬನ್ನಿ ನಮ್ಮ ಜೊತೆ ಈ ಒಂದು ಟೈನಿ ವಾರ್ಡ್ರೋಬಲ್ಲಿ ಇವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಟೈನಿ ವಾರ್ಡ್ರೋಬ್ ಬಗ್ಗೆ ಹೇಳೋದಕ್ಕೆ. ಸರ್, ಎಸ್, ಇವಾಗ ನೀವು ತಿಳಿಸ್ಕೊಡ್ರಿ 0 to 1 yearವರೆಗೆ ಇರುವಂತಹ ಮಕ್ಕಳಿಗೆ ಯಾವ ಥರ ಡ್ರೆಸ್ಸಸ್ ಬೇಕಾಗುತ್ತೆ, ಯಾವ ಥರ ಡ್ರೆಸ್ ಹಾಕಿದರೆ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ, ಜೊತೆಗೆ ಪಾರ್ಟಿ ವೇರ್ಗೆ ಯಾವ ಥರ ಡ್ರೆಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಕೇಳೋದಾದರೆ ಇವಾಗ ಒಂದು 5 years ಆಗಿರ್ಬೋದು ಅಥವಾ ಒಂದು 6-7 years ಈ ಥರ ಮಕ್ಕಳಿಗೆ ಯಾವ ಥರ ಡ್ರೆಸ್ಸಸ್ ಇದೆ? ಇದು ನಿಮಗೆ 4 to 5 ಗರ್ಲ್ಸಿಗೆ ಈ ಥರದ್ದು ಟಾಪ್ಸ್ ಎಲ್ಲ ಹಾಕ್ಬೋದು, ವೆರೈಟಿ ಟಾಪ್ಸ್ ಎಲ್ಲ ಸಿಗುತ್ತೆ. ಹಾಂ. ಎಸ್, 4 to 5 years ಇರುವಂತಹ ಗರ್ಲ್ಸಿಗೆ ಇದು ಅಪ್ ಟು ನಿಮಗೆ 14 years ತನಕ ಸಿಗ್ತದೆ. 14 years. ಓಕೆ, ನೆಕ್ಸ್ಟ್ ಬೇರೆ ಯಾವ ಥರ ಒಂದು ಟ್ರೆಂಡಿ ಡ್ರೆಸ್ಸಸ್ ಇದೆ? 6 years ಪಾರ್ಟಿ ವೇರ್ ಟೈಪ್ಸಲ್ಲಿ ಗೌನ್ಸ್ ಸಿಗುವಂಥದ್ದು. ಓಕೆ, ಎಸ್, ನಾವೆಲ್ಲ ಗೌನ್ಸ್ ಹಾಕೋದಾದರೆ ತುಂಬ ಲೆಂತಿ ಗೌನ್ಸಸ್ಗಳನ್ನ ಹಾಕ್ತೀವಿ. ಮಕ್ಕಳಿಗೆ ಕೂಡ ಅವರ ಒಂದು ಇದಕ್ಕೆ ಯಾವ ಥರ ಕಂಫರ್ಟೇಬಲ್ ಇರುವಂತಹ ಒಂದು ಗೌನ್ಸ್ಗಳು ಬರ್ತಾ ಇದೆ. ಇದಕ್ಕೆ ನಿಮಗೆ ಸ್ಲೀವ್ಸ್ ಬೇಕಾದ್ರೆ ಹಾಕ್ಸ್ಬೋದು. ಹಾಂ. ಓಕೆ, ಇದಕ್ಕೆ ಸ್ಲೀವ್ ಕೂಡ ನಾವು ಸ್ಟಿಚ್ ಮಾಡಿಸ್ಬೋದು. ಓಕೆ, ಸ್ಲೀವ್ ಸ್ಟಿಚಸ್ ಕೂಡ ಬರುತ್ತೆ. ಹಾಂ. ಎಸ್, ನೆಕ್ಸ್ಟ್ ಇವನ್ ಜೀನ್ಸ್ ಟೈಪ್ ಅಥವಾ ಬೇರೆ ವೆರೈಟಿಯಲ್ಲಿ ಯಾವ ಥರ ಇದೆ? ಇದೆಲ್ಲ ನಿಮಗೆ ಕ್ರಾಪ್ ಟಾಪ್ಸ್. ಓಕೆ, ಇದು ಏನು 2 years or 4 to 5 years? ಓಕೆ, 14 ತನಕನೂ ಇದೆ. ಹಾಂ. ಅಪ್ ಟು 14 ತನಕ ಕೂಡ ಈ ಒಂದು ಟಾಪ್ಸ್ ಸಿಗ್ತಾ ಇದೆ. ಓಕೆ, ಜೀನ್ಸ್ ವೇರಿಗೆ. ಓಕೆ, ಎಸ್ ಸರ್, ಈ ಒಂದು ಬಾಯ್ಸ್ ಸೆಕ್ಷನ್ಸಲ್ಲಿ ಯಾವ ಥರ ಇದೆ? ಗರ್ಲ್ಸ್ ಸೆಕ್ಷನ್ಸಲ್ಲಿ ತೋರಿಸಿದ್ರಿ ಅಪ್ ಟು 14th yearವರೆಗೆ ಯಾವ ಥರ ಡ್ರೆಸ್ಸಸ್ ಬರುತ್ತೆ ಅಂತ. ಇವಾಗ ನಾವು ಬಾಯ್ಸ್ ಸೆಕ್ಷನಿಗೆ ಹೋಗೋಣವಾ? ಯಾವ ಥರ ಡ್ರೆಸ್ಸಸ್ ಇದೆ, ಹೇಗಿದೆ ತೋರಿಸ್ತೀರಾ? ಎಸ್ ಸರ್, ಇವಾಗ ಬಾಯ್ ಬೇಬೀಸ್ಗೆ ನಾವು ಯಾವ್ಯಾವ ಥರ ಡ್ರೆಸ್ಸಸ್ ಹಾಕಬೇಕು? ಗರ್ಲ್ ಬೇಬಿಯಲ್ಲಿ ನಾವು ನೋಡ್ಕೊಂಡು ಬಂದ್ವಿ, ಅವ್ರಿಗೆ ಬಂತು ಬೇರೆ ಬೇರೆ ರೀತಿಯಾದಂತಹ ಸಾಕಷ್ಟು ವೆರೈಟಿಯಲ್ಲಿ ಡ್ರೆಸ್ಸಸ್ಗಳು ಸಿಗುತ್ತೆ. ಎಸ್, ಇವಾಗ ನಾವು ಬಾಯ್ ಬೇಬಿಗೆ ಸಿಗುವಂಥ ಡ್ರೆಸ್ಸಸ್ ಹೇಗಿದೆ? ಜಸ್ಟ್ ಅವರಿಗೆ ಶರ್ಟ್ ಆ್ಯಂಡ್ ಜೀನ್ಸ್ ಮಾತ್ರ ಹಾಕ್ತಾರಾ ಅಥವಾ ಬೇರೆ ಇನ್ಯಾವ ಥರ ಡ್ರೆಸ್ಸಸ್ ಹಾಕ್ತಾರೆ ನೋಡೋಣ. ಎಸ್, ಇವಾಗ ಅಪ್ ಟು ನಾವೇನು ಬಾರ್ನ್ ಬೇಬಿಯಿಂದನೇ ನಾವು ತಗೊಳ್ಳೋಣ. ಬಾಯ್ ಬೇಬಿಗೆ ಯಾವ ಥರ ಡ್ರೆಸ್ಸಸ್ ಇದೆ? ಸ್ಟಾರ್ಟಿಂಗ್ ಸೈಜ್ 6 month, ಇದು ಅಪ್ ಟು 34-36 month ತನಕ ಇದೆ. ಇದು ನಮ್ಮದು ಓನ್ ಬ್ರ್ಯಾಂಡ್ ಬೈಸಿಕಲ್ ಅಂತ. ನಿಮ್ಗೆ ಈ ಸೈಜು ಬೇರೆ ಕಡೆ ಸಿಗೋದು ತುಂಬ ಕಷ್ಟ, ನಮ್ಮ ಶಾಪಲ್ಲಿ ಅವೈಲೇಬಲ್ ಆಗ್ತದೆ ಈ ಸೈಜ್ ಎಲ್ಲ. ಓಕೆ, ಅಂತ ಹೇಳಿದ್ರೆ ಟೈನಿ ವಾರ್ಡ್ರೋಬಲ್ಲಿ ಅವೈಲೇಬಲ್ ಇರುವಂಥದ್ದು. ಎಸ್,
ಕೇಳಿದ್ರಲ್ಲ ವೀಕ್ಷಕರೇ, ಏನು ಈ ಒಂದು ಶರ್ಟ್ ಅನ್ನುವಂಥದ್ದು ಬೇರೆ ಕಡೆ ಸಿಗೋದು ಸ್ವಲ್ಪ ಕಷ್ಟ. ಇವ್ರದ್ದೇ ಬ್ರ್ಯಾಂಡ್ ಏನು ಬೈಸಿಕಲ್ ಅನ್ನುವಂಥ ಒಂದು ಬ್ರ್ಯಾಂಡಲ್ಲಿ ಸಿಗ್ತಾ ಇದೆ. ತುಂಬ ಕ್ಯೂಟ್ ಆಗಿದೆ, ಹಾಕಿದರೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತದೆ. ಸೈಜಸ್ಗಳಲ್ಲಿ ಕೂಡ ಏನು ಮಕ್ಕಳು ಬೆಳೀತಾ ಬೇರೆ ಬೇರೆ ರೀತಿಯಾದಂಥ ಡ್ರೆಸ್ಸಸ್ಗಳನ್ನ ಹಾಕ್ತಾರೆ. ಆದರೆ ಅವ್ರಿಗೆ ಯಾವ ಥರ ಡ್ರೆಸ್ಸಸ್ ಬೇಕು, ಕಂಫರ್ಟೇಬಲ್ ಆಗಿರುವಂತಹ ಡ್ರೆಸ್ಸಸ್ಗಳನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಎಸ್, ಬೇರೆ ಯಾವ ಥರ ಡ್ರೆಸ್ಸಸ್ ಇದೆ? ಪಾರ್ಟಿ ವೇರ್ ತನಕ ಬೇಕಾದ್ರೆ ಸ್ವಲ್ಪ ವೆಸ್ಟ್ ಕೋಟಲ್ಲಿ. ಓಕೆ, ವೆಸ್ಟ್ ಕೋಟಲ್ಲಿ ಬರುವಂಥದ್ದು ಪಾರ್ಟಿ ವೇರ್ ಡ್ರೆಸ್ಸಸ್. ಓಕೆ, ಪಾರ್ಟಿ ವೇರ್ ಡ್ರೆಸ್ಸಸ್ಸಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಏನು ಪಾರ್ಟಿಗೆ ಹೋಗುವಂಥ ಟೈಮಲ್ಲಿ ಹಾಕುವಂತಹ ಒಂದು ಹಾಕಿದರೂ ಕೂಡ ಕಂಫರ್ಟೇಬಲ್ ಆಗಿರುವಂಥದ್ದು. ಎಸ್, ಆ್ಯಂಡ್ ಇದರಲ್ಲಿ ಬ್ಲ್ಯಾಕ್ ಕೂಡ ಇದೆ, ಬ್ಲ್ಯಾಕ್ ಕಲರ್. ಎಸ್, ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರಲ್ಲಿ ಕೂಡ ಇರುವಂಥದ್ದು. ಎಸ್, ಇವಾಗ ಏನು 0 to 1 yearವರೆಗೆ ಇರುವಂತಹ ವೇಸ್ಟ್ ಕೋಟ್ ಆ್ಯಂಡ್ ಪಾರ್ಟಿ ಡ್ರೆಸ್ಸಸ್ನ ಕೂಡ ತೋರಿಸಿದ್ರಿ. ಇಲ್ಲಿ ಏನು ಫಾರ್ಮಲ್ ಆಗಿರುವಂತಹ ಒಂದು ಶರ್ಟ್ಸ್ಗಳು ಕಾಣಿಸ್ತಾ ಇದೆ. ಎಸ್, ಇದು ನಮ್ಮದೇ ಆದ ಬೈಸಿಕಲ್ ಓನ್ ಬ್ರ್ಯಾಂಡ್. ಇದು ಸ್ಟಾರ್ಟಿಂಗ್ 1 year to 10 year ತನಕ ಇದೆ. ಓಕೆ, 1 year to 10 yearವರೆಗೂ ಕೂಡ ಸಿಗ್ತಾ ಇದೆ. ಓಕೆ, ನೆಕ್ಸ್ಟ್ ಬೇರೆ ಇದು ಸೇಮ್ ನಿಮ್ಮದೇ ಬ್ರ್ಯಾಂಡಲ್ಲಿ ಇರುವಂಥದ್ದು? ನಮ್ಮದೇ ಓನ್ ಬ್ರ್ಯಾಂಡ್. ಓಕೆ, ಇದು ಫುಲ್ ನಿಮ್ಮದೇ ಓನ್ ಬ್ರ್ಯಾಂಡ್. ಎಸ್, ಇದು ಫುಲ್ ಏನು ಬೈಸೈಕಲ್ ಅನ್ನೋಂಥ ಇವ್ರದ್ದೇ ಓನ್ ಬ್ರ್ಯಾಂಡಲ್ಲಿರುವಂತಹ ಒಂದು ಶರ್ಟ್ಸ್ಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಸ್, ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಪ್ರಿಂಟೆಡಲ್ಲಿ ಇರುವಂತಹ ಒಂದು ಶರ್ಟ್ಸನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಎಸ್, ವೈಟ್ ಕಲರಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ ಇದು ಕೂಡ. ತುಂಬಾ ಕ್ಯೂಟ್ ಆಗಿದೆ ಅಲ್ಲ ನೋಡೋದಕ್ಕೂ ಕೂಡ. ಆ್ಯಂಡ್ ಇದು ಕೂಡ ಕ್ಯೂಟ್ ಆಗಿದೆ. ಆ್ಯಂಡ್ ಇಲ್ಲಿ ಕೂಡ ನಾವು ನೋಡ್ತಾ ಇದ್ವಿ, ಸೇಮ್ ಎಲ್ಲ ಒಂದೇ ಬ್ರ್ಯಾಂಡ್ ಅಲ್ಲ? ಇಲ್ಲ, ಇದೆಲ್ಲ ಒಂದೇ ಬ್ರ್ಯಾಂಡ್. ನಮ್ಮದು ವೀಕ್ಲಿ ಒನ್ಸ್ ಅಪ್ಡೇಟ್ ಆಗ್ತಾ ಇರ್ತದೆ ಬ್ರ್ಯಾಂಡ್. ಓಕೆ, ಅಂತ ಹೇಳಿದ್ರೆ ಕಲೆಕ್ಷನ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ, ಇದೇನೀಗ ಮೊಬೈಲ್ ಡಿಜಿಟಲ್ ಅಪ್ಡೇಟ್ ಆದಂಗೆ ಡ್ರೆಸ್ಸಸ್ ಕೂಡ ಅಪ್ಡೇಟ್ ಆಗ್ತಾ ಇರುವಂಥದ್ದು. ಓಕೆ, ನೈಸ್. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಲ್ವಾ, ಇದು ಫುಲ್ ಇವ್ರದ್ದೇ ಒಂದು ಬ್ರ್ಯಾಂಡಲ್ಲಿರುವಂತಹ ಒಂದು ಡ್ರೆಸ್ಸನ್ನು ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಇದು ಏನು ಬಾಯ್ ಬೇಬಿಗೆ ಇರುವಂತಹ ಒಂದು ಕಲೆಕ್ಷನ್ಸನ್ನು ನಾವು ನೋಡ್ತಾ ಇದ್ವಿ. ಅವ್ರು ಹೇಳಿದ ಹಾಗೆ ಪ್ರತಿದಿನ ಕೂಡ ಏನೋ ಅಪ್ಡೇಟ್ ಆಗ್ತಾ ಇರ್ತದೆ ಅಂತ ಕೂಡ ಹೇಳಿದರು. ಹಾಗಾದರೆ ಬನ್ನಿ, ಇನ್ನಷ್ಟು ಡ್ರೆಸ್ಸಸ್ಗಳು ಹೇಗಿದೆ, ಬಾಯ್ ಬೇಬಿಗೆ ಇರುವಂತಹ ಡ್ರೆಸ್ಸಸ್ಗಳು ಇನ್ನೂ ಹೇಗಿದೆ ಎಲ್ಲದನ್ನು ಕೂಡ ನೋಡೋಣ ಆಫ್ಟರ್ ಶಾರ್ಟ್ ಬ್ರೇಕ್. ಎಸ್ ಸರ್, ಏನು ಇವಾಗ ನಿಮ್ಮದೇ ಆದಂಥ ಓನ್ ಬ್ರ್ಯಾಂಡ್ ಬಗ್ಗೆ ತೋರಿಸಿದ್ರೆ, ಏನು ಬೈಸಿಕಲ್ ಅನ್ನುವಂಥ ಒಂದು ಓನ್ ಬ್ರ್ಯಾಂಡ್ ಶರ್ಟ್ಸ್ ಆಗಿರ್ಬೋದು, ಡ್ರೆಸ್ಸಸ್ಗಳನ್ನ ತೋರಿಸಿದ್ರಿ. ಇನ್ನು ಈ ಒಂದು ಟೈನಿ ವಾರ್ಡ್ರೋಬ್ದು ಸ್ಪೆಷಾಲಿಟಿ ಏನಿದೆ? ಸ್ಪೆಷಾಲಿಟಿ ಅಂದರೆ ನಿಮ್ಮದು ಗಿಫ್ಟ್, ಬೇಬಿಗಳಿಗೆ ಗಿಫ್ಟ್ ಕೊಡಲಿಕ್ಕೆ ಗಿಫ್ಟ್ ಬಾಕ್ಸಸ್ ಇದೆ ಡಿಫ್ರೆಂಟ್ ವೆರೈಟಿಯಾಗಿ. ಇದೊಂದು ಗಿಫ್ಟ್ ಬಾಕ್ಸ್, ಇವನ್ ಬಾರ್ನ್ ಬೇಬೀಸ್ ಗಿಫ್ಟ್. ಓಕೆ, 4 ಪೀಸ್ ಇರ್ತದೆ ಇದರಲ್ಲಿ. 4 ಪೀಸಸ್ ಇರುತ್ತೆ. ಹಾಂ. ಇದು ಒಂದು ಬಾಕ್ಸ್, ಗಿಫ್ಟ್ ಬಾಕ್ಸ್. ಡಿಫ್ರೆಂಟ್ ಕಲರ್ಸಲ್ಲಿ ಡಿಫ್ರೆಂಟ್ ಪ್ರೈಸಲ್ಲಿ ಇರ್ತದೆ. ಓಕೆ, ಎಸ್, ಬಾರ್ನ್ ಬೇಬಿಗೆ ಏನು ಗಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಟೈನಿ ವಾರ್ಡ್ರೋಬಿಗೆ ಬಂದು ನಾವು ಏನು ಗಿಫ್ಟನ್ನು ನೀವು ತೆಗೆದುಕೊಳ್ಬೋದು. ಎಸ್, ನೀವು ನೋಡ್ತಾ ಇದ್ರಲ್ಲ, ಇದರಲ್ಲಿ 4 ಪೀಸಸ್ ಇರುತ್ತೆ ಅಂತ ಈ ಒಂದು ಗಿಫ್ಟ್ ಪ್ಯಾಕ್ ಒಳಗಡೆ. ಆ್ಯಂಡ್ ಇದು 10 ಪೀಸ್ ಗಿಫ್ಟ್ ಪ್ಯಾಕ್. ಓಕೆ, 10 ಪೀಸಸ್ದು ಗಿಫ್ಟ್ ಪ್ಯಾಕ್ ಇದು. ಓಕೆ, ತುಂಬ ಕ್ಯೂಟ್ ಆಗಿದೆ ಅಲ್ಲ ನೋಡೋದಕ್ಕೂ ಕೂಡ. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೇರೆ ಬೇರೆ ಕಲರ್ಸಲ್ಲಿ ಕೂಡ ಬೇರೆ ಕಲರ್ಸ್ ಇದೆ, ಡಿಫ್ರೆಂಟ್ ಪ್ರೈಸಲ್ಲಿದೆ. ಓಕೆ, ಡಿಫ್ರೆಂಟ್ ಪ್ರೈಸ್ ಆ್ಯಂಡ್ ಬೇರೆ ಬೇರೆ ಕಲರ್ಸಲ್ಲಿ ಕೂಡ ಈ ಒಂದು ಗಿಫ್ಟ್ ಪ್ಯಾಕ್ಸ್ಗಳು ಸಿಗ್ತಾ ಇದೆ. ಏನು ಬಾರ್ನ್ ಬೇಬಿಗೆ ನಾವು ಏನಪ್ಪ ಕೊಡೋದು, ಈಗ ಡೈಲಿ ಏನು ಹಾಕುವಂತಹ ಡ್ರೆಸ್ಸಸ್ಗಳನ್ನ ಕೊಡೋದು ಅಥವಾ ಒಂದು ಡ್ರೆಸ್ ಸೂಟ್ಸನ್ನು ಕೊಡೋದು ಅನ್ನುವಂಥ ಒಂದು ಟೆನ್ಷನ್ಸಲ್ಲಿರುವವರಿಗೆ ಈ ಒಂದು ಗಿಫ್ಟ್ ಪ್ಯಾಕ್ ತುಂಬಾ ಯೂಸ್ ಆಗುತ್ತೆ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಎಸ್, ಇದರಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಕಲರ್ಸ್ಗಳಲ್ಲಿ ಕೂಡ ನಾವು ನೋಡ್ತಾ ಇದ್ವಿ. ಎಸ್, ನಾವೇನು ಬರ್ಡೇಗೆ ಯಾವ ಥರದಂತಹ ಗಿಫ್ಟ್ಸನ್ನು ಕೊಡ್ಬೋದು, ಬಾರ್ನ್ ಬೇಬಿಗೆ ಕೊಡುವಂತಹ ಗಿಫ್ಟ್ಸ್ಗಳ ಬಗ್ಗೆ ಕೂಡ ನಾವು ತಿಳ್ಕೊಂಡು ಬಂದ್ವಿ. ಒಂದು ಟೈನಿ ವಾರ್ಡ್ರೋಬಲ್ಲಿ ಇನ್ನೂ ಸ್ಪೆಷಾಲಿಟಿ ಏನು ಗೊತ್ತಾ, ಬೇಬಿ ಆಕ್ಸೆಸರೀಸ್ಗಳು ಕೂಡ ಸಿಗ್ತದೆ. ನಿಮ್ಮ ಒಂದು ಮಗುಗೆ ಬೇಕಾಗಿರುವಂತಹ ಡ್ರೆಸ್ ತೊಗೊಂಡ್ರಿ ಅಂತ ಹೇಳಿದ್ರೆ ಅದಕ್ಕೆ ಮ್ಯಾಚ್ ಆಗಿರುವಂತಹ ಹ್ಯಾಟ್ ಆಗಿರ್ಬೋದು, ಕ್ಯಾಪ್ಸ್
ಏನೋ ಶೂಸಸ್ ಆಗಿರ್ಬೋದು, ಇದೆಲ್ಲ ಕೂಡ ನಿಮಗೆ ಸಿಗುತ್ತೆ. ಎಸ್, ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, ನಿಮ್ಮ ಒಂದು ಮಗುಗೆ ಯಾವುದಾದ್ರೂ ಒಂದು ಮ್ಯಾಚಿಂಗ್ ಆಗಿರುವಂಥ ಒಂದು ಡ್ರೆಸ್ ತೊಗೊಂಡ್ರಿ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಗೋಲ್ಡ್ ಕಲರ್ ಡ್ರೆಸ್ ತೊಗೊಂಡ್ರಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ಒಂದು ಶೂಸಸನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಎಸ್, ಇದೆಲ್ಲ ಏನು ಅಪ್ ಟು 2 years. ಅಪ್ ಟು 2 years. ಓಕೆ, 0 to 2 years. 0 to 2 yearsವರೆಗೆ ಇರುವಂತಹ ಒಂದು ಶೂಸಸನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಸೆಟ್ ಸಿಗ್ತದೆ, ಬೂಟೀಸ್ ಮತ್ತು ಗ್ಲೌಸ್ ಎಲ್ಲ ಇದರಲ್ಲಿ ಸೆಟ್ ಬರ್ತದೆ. ಇದರಲ್ಲಿ ಸೆಟ್ ಬರುವಂಥದ್ದು. ಓಕೆ ಓಕೆ, ಇದರಲ್ಲಿ ಏನು ಕ್ಯಾಪ್ಸ್ ಮತ್ತು ಗ್ಲೌಸಲ್ಲಿ ಸೆಟ್ಸ್ ಬರುವಂಥದ್ದು. ಓಕೆ, ಅದರಲ್ಲೂ ಕೂಡ ಕಲರ್ ಬೇರೆ ಬೇರೆ ಡಿಫ್ರೆಂಟ್ ಕಲರ್ಸಲ್ಲಿ ಕೂಡ ನೋಡ್ತಾ ಇದ್ದೀವಿ ನಾವು. ನಿಮಗೆ ಆಕ್ಸೆಸರೀಸಲ್ಲಿ ಬಾಯ್ಸ್ ಕ್ಯಾಪ್ಸ್, ಗಾಗಲ್ಸ್ ಎಲ್ಲ ಸಿಗ್ತದೆ. ಓಕೆ, ಇನ್ನು ಇದಿಷ್ಟ ಅಲ್ಲದೆ ಏನು ಕ್ಯಾಪ್, ಗಾಗಲ್ಸ್ ಎಲ್ಲ ಟೈಪಲ್ಲಿ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ಓಕೆ, ಈವನ್ ಅದು ಕೂಡ ಸೆಟ್ಟಲ್ಲಿ ಬಾಯ್ಸ್ ಕ್ಯಾಪ್ಸ್. ಓಕೆ, ವಿತ್ ಕ್ಯಾಪ್. ಎಸ್, ನೀವು ನೋಡ್ತಾ ಇದ್ರಲ್ಲ, ಇವನ್ ಕ್ಯಾಪ್ಸ್ ಆಗಿರ್ಬೋದು, ಶೂಸಸ್ ಆಗಿರ್ಬೋದು, ನ್ಯೂ ಬೋರ್ನ್ ಸಾಕ್ಸ್. ಓಕೆ, ಎಸ್, ಕ್ಯೂಟ್ ಆಗಿರುವಂತಹ ಒಂದು ಸಾಕ್ಸನ್ನು ಕೂಡ ನೋಡ್ತಾ ಇದ್ದೀರಾ. ಏನು ಇದು ಒಂದು ಹುಟ್ಟಿದ ಮಗುವಿಗೆ ಹಾಕುವಂತಹ ಒಂದು ಸಾಕ್ಸ್ ಸೆಟ್ಟನ್ನು ಕೂಡ ನೀವು ನೋಡ್ತಾ ಇರುವಂಥದ್ದು. ಎಸ್ ವೀಕ್ಷಕರೇ, ಈ ಒಂದು ಟೈನಿ ವಾರ್ಡ್ರೋಬಲ್ಲಿ ಯಾವ್ಯಾವ ಥರದಂತಹ ಡ್ರೆಸ್ಸಸ್ ಇದೆ, ಜೊತೆಗೆ ಬೇಬಿ ಗರ್ಲ್ಗೆ ಬೇಕಾಗಿರುವಂತಹ ಡ್ರೆಸ್ಸಸ್ ಹೇಗಿದೆ, ಕ್ಯೂಟ್ ಡ್ರೆಸ್ಸಸ್ ಹೇಗಿದೆ, ಜೊತೆಗೆ ಏನು ಪಾರ್ಟಿ ವೇರ್ ಡ್ರೆಸ್ಸಸ್ ಹೇಗಿದೆ, ಎಲ್ಲದನ್ನು ಕೂಡ ನೋಡ್ಕೊಂಡು ಬಂದ್ವಲ್ಲ. ಅದೇ ಥರ ಬೇಬಿಗೆ ಬೇಕಾಗಿರುವಂಥ ಡ್ರೆಸ್ಸಸ್ಗಳನ್ನ ಕೂಡ ನಾವು ನೋಡ್ಕೊಂಡು ಬಂದ್ವಿ, ಆಕ್ಸೆಸರೀಸ್ಗಳನ್ನ ಕೂಡ ನಾವು ನೋಡ್ಕೊಂಡು ಬಂದ್ವಿ. ಎಸ್, ನಮ್ಮ ಜೊತೆ ಇಷ್ಟು ಹೊತ್ತು ನೀವು ಕೂಡ ಯಾವ್ಯಾವ ಥರದಂಥ ಡ್ರೆಸ್ಸಸ್ ಇದೆ, ಜೊತೆಗೆ ಬೇಬಿಗೆ ಬೇಕಾಗಿರುವಂಥ ಡ್ರೆಸ್ಸಸ್ ಹೇಗಿದೆ, ಎಲ್ಲದನ್ನು ಕೂಡ ತಿಳಿಸ್ಕೊಡೋದಕ್ಕಾಗಿ ನಿಮಗೆ ಧನ್ಯವಾದಗಳು. ಎಸ್, ಇದು ಟೈನಿ ವಾರ್ಡ್ರೋಬಲ್ಲಿ ಇರುವಂತಹ ಒಂದು ಏನು ಬಟ್ಟೆಗಳು ಅಂತಲೇ ಹೇಳ್ಬೋದು. ಇವನ್ ಬಾಯ್ ಬೇಬಿ ಆಗಿರ್ಬೋದು, ಗರ್ಲ್ ಬೇಬಿಗೆ ಆಗಿರ್ಬೋದು, ಬೇಕಾಗಿರುವಂತಹ ಡ್ರೆಸ್ಸಸ್ಗಳು ಇಲ್ಲಿ ಸಿಗ್ತಾ ಇದೆ. ನಿಮಗೂ ಕೂಡ ಬೇಕು ಅಂತ ಅನಿಸಿರ್ಬೋದಲ್ಲ, ಹಾಗಾದರೆ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ, ವಾರ್ಡ್ರೋಬ್ಗೆ ಆದಷ್ಟು ಬೇಗ ಬನ್ನಿ, ನಿಮ್ಮ ಮಗುವಿಗೆ ಬೇಕಾಗಿರುವಂತಹ ಒಂದು ಡ್ರೆಸ್ಸಸ್ಸನ್ನು ನೀವು ತೆಗೆದುಕೊಂಡು ಹೋಗ್ಬೋದು. ಎಸ್, ಒಂದು ಟೈನಿ ವಾರ್ಡ್ರೋಬಲ್ಲಿ ಯಾವ್ಯಾವ ಥರ ಡ್ರೆಸ್ಸಸ್ ಇದೆ ಅಂತೆಲ್ಲ ನೋಡ್ಕೊಂಡು ಬಂದ್ವಿ ಅಲ್ಲ. ಅದೇ ಥರ ಇವಾಗ ವಾರ್ಡ್ರೋಬು ಅಂತ ಹೇಳಿದ್ರೆ ಕೇವಲ ಕಿಡ್ಸಿಗೆ ಮಾತ್ರ ಬೇಕಾಗಿರುವಂತಹ ಡ್ರೆಸ್ಸಸ್ ಸಿಗ್ತಾ ಇಲ್ಲ, ಇಲ್ಲಿ ಜೆಂಟ್ಸ್ ವೇರ್ಸ್ ಕೂಡ ಸಿಗ್ತಾ ಇದೆ, ಏನು ಮೆನ್ಸಿಗೆ ಬೇಕಾಗಿರುವಂತಹ ಡ್ರೆಸ್ಸಸ್ಗಳು ಕೂಡ ಸಿಗ್ತಾ ಇದೆ. ಇವಾಗ ನಾವು ಮೆನ್ಸ್ ವೇರ್ ಸೆಕ್ಷನ್ಸಿಗೆ ಹೋಗೋಣ, ಯಾವ್ಯಾವ ಥರ ಡ್ರೆಸ್ಸಸ್ ಇದೆ ಎಲ್ಲದನ್ನು ಕೂಡ ನೋಡ್ಕೊಂಡು ಬರೋಣ. ಎಸ್, ಲೆಟ್ಸ್ ಮೂವ್ ಮೆನ್ಸ್ ವೇರ್ ಸೆಕ್ಷನ್. ಎಸ್, ಏನು ಮೆನ್ಸ್ ಸೆಕ್ಷನಿಗೆ ನಾವು ಬಂದಿದ್ದೀವಿ. ಇಲ್ಲಿ ಯಾವ್ಯಾವ ಥರ ಡ್ರೆಸ್ಗಳಿದೆ, ಮೆನ್ಸ್ ವೇರ್ ಸೆಕ್ಷನ್ಸ್ ಅಂತ ಹೇಳಿದ್ರೆ ಜೀನ್ಸ್ ಪ್ಯಾಂಟ್ ಆ್ಯಂಡ್ ಬೇರೆ ಬೇರೆ ಬ್ರ್ಯಾಂಡಲ್ಲಿರುವಂತಹ ಒಂದು ಶರ್ಟ್ಸ್ ಆಗಿರ್ಬೋದು, ಟೀ ಶರ್ಟ್ಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ನಾವು ನೋಡ್ಕೊಂಡು ಬರೋಣ. ಟೈನಿ ವಾರ್ಡ್ರೋಬಲ್ಲಿ ನಮಗೆ ಏನು ಎಕ್ಸ್ಪ್ಲೇನೆನ್ಸ್ ಎಲ್ಲ ಮಾಡಿದಂಥವ್ರೆ ಈಗ ಕೂಡ ನಮ್ಮ ಜೊತೆ ಇದ್ದಾರೆ. ಎಸ್ ಸರ್, ಈ ಒಂದು ಮೆನ್ಸ್ ವೇರ್ ಸೆಕ್ಷನ್ಸ್ ಬಗ್ಗೆ ಏನು ಹೇಳ್ತೀರಾ, ಯಾವ್ಯಾವ ಥರ ಡ್ರೆಸ್ ಇದೆ? ನೀವೇನು ಕಿಡ್ಸ್ ಸೆಕ್ಷನ್ ನಮ್ಮದು ಓನ್ ಬ್ರ್ಯಾಂಡ್ ನೋಡಿದ್ದೀರಾ ಬೈಸಿಕಲ್, ಅದೇ ರೀತಿ ನಮ್ಮದು ಮೆನ್ಸ್ ಸೆಕ್ಷನಲ್ಲಿ ನಮ್ಮದೇ ಓನ್ ಬ್ರ್ಯಾಂಡ್ ಇದೆ, ಜಿಯೋ ಅಂತ. ಓನ್ ಶರ್ಟ್ ನಮ್ಮದು ಸ್ಟಿಚಿಂಗ್ ಎಲ್ಲ, ಅದರಲ್ಲಿ ಜಿಯೋ ಟೀ ಶರ್ಟ್ ಇದೆ, ಜಿಯೋ ಶರ್ಟ್ಸ್ ಇದೆ, ಸೈಜ್ ಸ್ಮಾಲ್, ಮೀಡಿಯಮ್, ಎಕ್ಸೆಲ್ ಸೈಜಲ್ಲೆಲ್ಲ ಸಿಗ್ತದೆ, ಲಾರ್ಜಲ್ಲಿ. ಓಕೆ, ಒಂದು ಅದನ್ನು ತೋರಿಸ್ಬೋದಾ? ಶೂರ್. ಇದು ನೋಡಿ, ಇದು ನಮ್ಮದೇ ಓನ್ ಜಿಯೋ ಟೀ ಶರ್ಟ್, ನಮ್ಮದೇ ಓನ್ ಬ್ರ್ಯಾಂಡು. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ, ಡಿಫ್ರೆಂಟ್ ಸೈಜಸ್ ಇದೆ. ಓಕೆ ಅಂತ ಹೇಳಿದರೆ ಡಿಫ್ರೆಂಟ್ ಬೇರೆ ಬೇರೆ ರೀತಿಯಾದಂಥ ಒಂದು ಸೈಜಸ್, ಕಲರ್ಸ್ ಎಲ್ಲದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಎಸ್, ಅನ್ಬೀಟೇಬಲ್ ಜಿಯೋ.
ಎಸ್ ಓನ್ಲಿ ಟೀ ಶರ್ಟ್ಸ್ ಮಾತ್ರ ಅಥವಾ ಕ್ಯಾಶುವಲ್ ಶರ್ಟ್ಸ್ ಇದೆ, ಸೆಮಿ ಫಾರ್ಮಲ್ ಶರ್ಟ್ಸ್ ಇದೆ, ನಮ್ಮದು ಓನ್ ಬ್ರ್ಯಾಂಡ್ ಜಿಯೋದಲ್ಲಿ. ಮತ್ತು ಅದ್ರ ಜೊತೆ ಸರ್ಪ್ಲಸ್ ಬ್ರ್ಯಾಂಡ್ ಎಲ್ಲ ಟಿ ಶರ್ಟ್ಸ್ ಎಲ್ಲ ಇದೆ, ಜೀನ್ಸ್ ಎಲ್ಲ. ಓಕೆ, ಇವನ್ ಶರ್ಟ್ಸ್ಗಳು ಕೂಡ ಇದೆ. ಇದೆಲ್ಲ ನಮ್ಮದೇ ಓನ್ ಬ್ರ್ಯಾಂಡ್ ಜಿಯೋ ಶರ್ಟ್ ಅಂತ ಹೇಳಿದ್ರೆ ಎಲ್ಲ ಸೈಜಲ್ಲಿ ಕೂಡ ಸಿಗುತ್ತೆ. ಸ್ಮಾಲ್, ಮೀಡಿಯಂ, ಲಾರ್ಜ್, ಎಕ್ಸೆಲ್. ಓಕೆ, ಸ್ಮಾಲ್, ಮೀಡಿಯಂ, ಲಾರ್ಜ್, ಎಕ್ಸೆಲ್. ಡಿಫ್ರೆಂಟ್ ಪ್ರಿಂಟ್ ಇದೆ. ಎಸ್, ಏನು ಡಿಫ್ರೆಂಟ್ ಇದರಲ್ಲಿ? ಪ್ರಿಂಟ್ ನಿಮಗೆ ಡಿಫ್ರೆಂಟ್ ನೋಡ್ಬೋದು. ನಿಮಗೆ ಡಿಫ್ರೆಂಟ್. ಓಕೆ, ಪ್ರೈಸು ಕೂಡ ನಿಮಗೆ ರೀಸನಬಲ್ ಅಲ್ಲಿ ಸಿಗ್ತದೆ. ಪ್ಲೈನ್ ಶರ್ಟ್. ಇವನ್ ಇದು ಮೆಟೀರಿಯಲ್ ಕೂಡ ಚೇಂಜ್ ಇರುವಂಥದ್ದು. ಓಕೆ, ಸ್ಮೂತ್ ಆಗಿರುವಂಥ ಒಂದು ಮೆಟೀರಿಯಲ್ಸ್. ಇದು ಪ್ರಿಂಟೆಡ್, ಫ್ಲೋರಲ್ ಪ್ರಿಂಟ್ ಅಂತ. ಫ್ಲೋರಲ್ ಪ್ರಿಂಟ್ ನಮ್ಮದು ಓನ್ ಬ್ರ್ಯಾಂಡ್. ಡಿಫ್ರೆಂಟ್ ಕಲರಲ್ಲಿರುತ್ತೆ ಇದರಲ್ಲಿ ಸಿಗುವಂಥದ್ದು. ಓಕೆ, ಎಸ್. ಇದು ಕೇವಲ ನಿಮ್ಮ ಬ್ರ್ಯಾಂಡ್ ಮಾತ್ರ ಇದೆಯಾ ಅಥವಾ ಬೇರೆ ಬೇರೆ ರೀತಿಯ ವೆಲ್ ನೋನ್ ಬ್ರ್ಯಾಂಡ್ ಕೂಡ ನಮ್ಮಲ್ಲಿದೆ? ಶರ್ಟ್, ಟೀ ಶರ್ಟ್ ಆ್ಯಂಡ್ ಜೀನ್ಸ್ ಕೂಡ ಇದೆ. ಓಕೆ, ಶೋ ಮೀ ಒನ್ ಜೀನ್ಸ್ ಪ್ಯಾಂಟ್ಸ್ ಆರ್ ಪೋಲೋ, ಡಿಫ್ರೆಂಟ್ ಜೀನ್ಸ್. ಓಕೆ, ಓಕೆ, ಅಂದರೆ ಡಿಫ್ರೆಂಟಲ್ಲಿ ಬ್ರ್ಯಾಂಡಲ್ಲಿ ಜೀನ್ಸ್ ವೇಯರ್ಸ್ ಆಗಿರ್ಬೋದು ಅಥವಾ ನಿಮ್ಮದೇ ಬ್ರ್ಯಾಂಡಲ್ಲಿರುವಂತಹ ಶರ್ಟ್ಸ್ ಆ್ಯಂಡ್ ಟೀ ಶರ್ಟ್ಸ್ಗಳ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಇನ್ನು ನೆಕ್ಸ್ಟ್ ಇದೇ ಥರ ಬೇರೆ ಬೇರೆ ರೀತಿಯಾದಂತಹ ಎಲ್ಲ ಬ್ರ್ಯಾಂಡ್ನ ಒಂದು ಶರ್ಟ್ಸ್ ಆಗಿರ್ಬೋದು, ಪ್ಯಾಂಟ್ಸ್ ಆಗಿರ್ಬೋದು, ಟೀ ಶರ್ಟ್ಸ್ ಆಗಿರ್ಬೋದು ಎಲ್ಲ ಕೂಡ ವಾರ್ಡ್ರೋಬಲ್ಲಿ ಸಿಗ್ತಾ ಇದೆ. ಇಂಟ್ರೆಸ್ಟಿಂಗ್ ಆದಂತಹ ಪ್ಲೇಸ್ ಅಂತ ಕೂಡ ಹೇಳಿದೆ. ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಕೂಡ ನಾವು ಬಂದ್ವಿ. ಯಾವ ಇಂಟ್ರೆಸ್ಟಿಂಗ್ ಪ್ಲೇಸ್ ಅಂತ ಕೂಡ ನೀವು ತಿಳ್ಕೊಂಡ್ರಿ. ಎಸ್, ಅದೇ ವಾರ್ಡ್ರೂಬಲ್ಲಿರುವಂತಹ ಕಿಡ್ ಸೆಕ್ಷನ್ಸ್ ಆಗಿರ್ಬೋದು ಆ್ಯಂಡ್ ಮೆನ್ ಸೆಕ್ಷನ್ಸ್ಗಳ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಯಾವ್ಯಾವ ಥರ ಡ್ರೆಸ್ಸಸ್ ಇದೆ, ಜೊತೆಗೆ ಇಲ್ಲಿನ ಈ ಒಂದು ಶಾಪ್ನ ಸ್ಪೆಷಾಲಿಟಿ ಏನು, ಪೇಮೆಂಟ್ ಹೇಗೆ ಮಾಡ್ಬೋದು, ಯಾವ್ಯಾವ ಥರ ಪೇಮೆಂಟ್ ಮಾಡ್ಬೋದು ಎಲ್ಲದನ್ನು ಕೂಡ ನಾವು ನಿಮಗೆ ಈ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ನಾನು ಕೂಡ ನನ್ನ ಬ್ರದರ್ಗೆ ಬೇಕಾಗಿರುವಂತಹ ಡ್ರೆಸ್ಸನ್ನು ನಾನು ಕೂಡ ಪರ್ಚೇಸ್ ಮಾಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಲ್ವಾ? ನಿಮ್ಮ ಮುದ್ದು ಮಕ್ಕಳಿಗೆ ಬೇಕಾಗಿರುವಂತಹ ಡ್ರೆಸ್ಸನ್ನು ನೀವು ಕೂಡ ಪರ್ಚೇಸ್ ಮಾಡಿ. ಆ್ಯಂಡ್ ಮೆನ್ ಸೆಕ್ಷನ್ಸಲ್ಲಿ ಕೂಡ ಅವ್ರದ್ದೇ ಆದಂತಹ ಜಿಯೋ ಬ್ರ್ಯಾಂಡ್ ಇದೆ. ಕಿಡ್ ಸೆಕ್ಷನ್ಸಲ್ಲಿ ಅವ್ರದ್ದೇ ಆದಂತಹ ಬೈಸಿಕಲ್ ಅನ್ನುವಂತಹ ಒಂದು ಬ್ರ್ಯಾಂಡ್ ಇದೆ. ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ಆದಷ್ಟು ಬೇಗ ವಾರ್ಡ್ರೂಬ್ಗೆ ಬನ್ನಿ. ವಾರ್ಡ್ರೂಬ್ ಎಲ್ಲಿದೆ ಅಂತ ನೀವು ಕೇಳೋದಾದರೆ ಅಪ್ಪರ್ ಬೆಂದೂರು SCS ಹಾಸ್ಪಿಟಲ್ನ ಅಪೋಸಿಟಲ್ಲಿ ನೀವೊಂದು ವಾರ್ಡ್ರೂಬನ್ನು ನೀವು ನೋಡ್ಬೋದು. ಸೊ ಹಾಗಾದರೆ ಆದಷ್ಟು ಬೇಗ ಈ ಒಂದು ವಾರ್ಡ್ರೂಬ್ಗೆ ಬಂದು ನಿಮಗೆ ಬೇಕಾಗಿರುವಂತಹ ಡ್ರೆಸ್ಸನ್ನು ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ಇವತ್ತಿನ ಕೋಸ್ಟಲ್ ಹಬ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ಆರ್ ನೆಕ್ಸ್ಟ್ ಇನ್ನೂ ಯಾವ್ಯಾವ ಥರದಂತಹ ಅಪ್ಡೇಟ್ಸನ್ನು ನಿಮಗೆ ಕೊಡ್ತೀನಿ ಅಂತ ಕ್ಯೂರಿಯಾಸಿಟಿ ಇದೆ ಅಲ್ವಾ? ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಲೇಬೇಕು. ಕೀಪ್ ವಾಚ್ B4 News 24/7.